ಯಕ್ಷಗಾನ ಕಲೆ ಆರಾಧನೆ ಕಲೆ. ಇಲ್ಲಂತ ಆಗಿದ್ರೆ ಅದನ್ನು ಮೇಳಗಳಿಗೆ ದೇವರ ಹೆಸರು ಯಾಕೆ ಕೊಡ್ತಾರೆ? ದೇವಸ್ಥಾನದಿಂದ ಯಾಕೆ ಹೊರಡಬೇಕು ಯಕ್ಷಗಾನ ಮೇಳ? ಯಾವುದಾದ್ರೂ ಕಟ್ಟಡದಲ್ಲಿ ಒಂದು ಹೆಸರಿಟ್ಟು ಹೋಗ್ಬೋದಲ್ಲ. ಆದರೆ ಆರಾಧನೆ ಕಲೆ ಯಕ್ಷಗಾನ. ಒಂದೇ ಒಂದು ಕಥೆ ಹೇಳ್ತೇನೆ, ಎಲ್ಲರಿಗೂ ಗೊತ್ತಾಗಲಿ. ಯಕ್ಷಗಾನ ಎನ್ನುವಂಥ ಪವಿತ್ರ ಕಲೆಯ ಬಗ್ಗೆ ನಾನು ಸಂಪೂರ್ಣವಾಗಿ 2 ನಿಮಿಷ ಹೆಚ್ಚಾದರೆ ನಾನು ನಿಮಗೊಂದು ವಿಷಯ ಹೇಳ್ತೇನೆ. ಯಕ್ಷಗಾನದಲ್ಲಿ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಯಕ್ಷಗಾನ ಪವಿತ್ರ ಕಲೆ. ಯಕ್ಷಗಾನ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಹಾಗಾದರೆ ನಮ್ಮ ಹಿರಿಯ ಭಾಗವತರು, ಬಲಿಪ ನಾರಾಯಣ ಭಾಗವತರು ನಮಗೆ ಗುರು ಸಮಾನರು, ಗುರುಗಳೇ. ಅವರು ನನಗೆ ಮೇಳದಲ್ಲಿ ನಾವು ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗುದು. ನಮಗೆ ಕೆಲವು ಕಡೆ ವಾಹನದ ವ್ಯವಸ್ಥೆ ಇಲ್ಲ. ಆಗ ನಾವೇ ತಲೆಯಲ್ಲಿ ಹೊತ್ತುಕೊಂಡು ನಾವು ಹೋದದ್ದು. ಆಗ ನಮಗೆ ಕಥೆ ಹೇಳೋದು, ಯಕ್ಷಗಾನದಲ್ಲಿ ಕೇಳಿ ಬಡಿಯುವುದು ಎಲ್ಲಿಂದ ಬಂತು? ಕೇಳಿ ಮಕ್ಕಳೆಲ್ಲ, ಹೇಗೆ ಬಂತು? ಹಾಗಾದರೆ ಒಂದು ಕಾಲದಲ್ಲಿ ಯಕ್ಷಗಾನ ದೊಡ್ಡ ಶ್ರೀಮಂತರ ಮನೆಯಲ್ಲಿ, ನಾನು ಆಗ ಹೇಳಿದಾಗೆ ಹೋಗಿ ಯಕ್ಷಗಾನವನ್ನು ಕೇಳೋದು ಬಯಲಾಟದವರು, ನಮ್ಮ ಮೇಳದ ಯಕ್ಷಗಾನ ಆಡಿಸಿ ಅಂತ. ಆಗ ಏನಾಯ್ತು ಅಂತಂದ್ರೆ, ಒಂದು ದೊಡ್ಡ ಒಂದು ಮೈದಾನ, ಒಂದು ಬಯಲು ಪ್ರದೇಶ. ಆ ಬಯಲು ಪ್ರದೇಶದಲ್ಲಿ ತುಂಬ ಮಂದಿ ನಿಂತಿದ್ದಾರೆ. ತುಂಬ ಮಂದಿ ನಿಂತಾಗುವಾಗ ಭಾಗವತರು, ಮೇಳದ ಯಜಮಾನರು ಮತ್ತೆ ಕಲಾವಿದರು ಎಲ್ಲ ಒಟ್ಟಿಗೆ ಬರುವಾಗ ನಮಸ್ಕಾರ 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 ಅಂತ ಹೇಳಿದ್ರು. ಅಷ್ಟಾಗೋಗಿ ಇವರಿಗೆ ಸಂತೋಷ ಆಯ್ತು, ಕೇಳಿಕೊಂಡು ಹೋಗುದಲ್ವಾ, ನಮಸ್ಕಾರ ಅಂತ ಹೇಳಿದ್ರು ಭಾಗವತರೆಲ್ಲ. ಅಷ್ಟಾಗೋ ನೀವು ಎಲ್ಲಿಗೆ ಹೋಗುದು ಕೇಳುವಾಗ ಅವರು ಹೇಳಿದ್ರು, ನಾವು ಯಕ್ಷಗಾನ ಬಯಲಾಟ ಒಂದು ಆಗಬೇಕು, ಮಾಡಿಸುವವರಿದ್ರೆ ನಾವು ಯಕ್ಷಗಾನ ಬಯಲಾಟ ಇಲ್ಲಿ ಮಾಡ್ತೇವೆ ಅಂತ. ಹಾಗಾದ್ರೆ ಏನು ಮಾಡುದು? ಅದಕ್ಕೇನಾಗಬೇಕು, ಯಕ್ಷಗಾನ ಮಾಡಿ ಇಲ್ಲಿ ಇದೇ ಬಯಲು ಪ್ರದೇಶದಲ್ಲಿ ಮಾಡಿ, ನಾವು ನೋಡ್ತೇವೆ ಹೇಳಿ ಆಗುವಾಗ ಆಗ ಯಕ್ಷಗಾನದವರೆಲ್ಲ ಮಲಗುವಂಥದ್ದು ಮರದ ಅಡಿಯಲ್ಲಿ, ಬಿಡಾರದ ವ್ಯವಸ್ಥೆ ಇಲ್ಲ, ಮರದ ಅಡಿಯಲ್ಲಿ ಮಲಗುವಂಥದ್ದು. ಚಾಪೆ ಸ್ವಂತ ಚಾಪೆ ಹಾಕಿ ಸ್ನಾನ ಮಾಡಿ ಎಲ್ಲ ನಿದ್ದೆ ಎಲ್ಲ ಮಾಡಿದ್ರು. ಮತ್ತೆ ಆಗಿನ ಕಾಲದ್ದು ಒಂದು ಸೇರು ಅಕ್ಕಿ ಮತ್ತೊಂದೆಲ್ಲ ಕೊಟ್ಟರು ಜನಗಳು, ಎಲ್ಲ ಊಟಗಳೆಲ್ಲ ಆಯಿತು. ಸಾಯಂಕಾಲ ಆಗುವಾಗ ಗಜಮುಖದ ಹೊಗೆ ಗಣಪಗೆ ಆರಂಭ ಆಯಿತು. ಪ್ರಾರಂಭ ಆಗುವಾಗ ಜನ ಸೇರಿದೆ, ಕತೆ ಕೇಳಿ ಜನ ಸೇರಿದೆ. ಒಂದು ಅದಕ್ಕೆ ಆಗಿನ ಜನ ಎಷ್ಟಿತ್ತು ಅದನ್ನು ಸ್ವಲ್ಪ ಹೆಚ್ಚು ಸೇರಿದೆ. ಒಂದು ದೊಡ್ಡ ಕತ್ತಲೆಯ ಪ್ರದೇಶ, ಅದು ಬಯಲು ಪ್ರದೇಶ ಆದರೂ ಕೂಡ. ಅಷ್ಟಾಗುವಾಗ ಇಲ್ಲಿ ಗಜಮುಖದ ಹೊಗೆ ಗಣಪಗೆ ಹೇಳುವಾಗ ಕೆಲವು ಜನ ಸ್ವಲ್ಪ ಹಿಂದೆ ಜಾರಲಿಕ್ಕೆ ಶುರು ಮಾಡಿದರು ಪ್ರೇಕ್ಷಕರು. ಆಯ್ತಾ? ಅಲ್ಲಿಂದ ಬಂದು ಮುದದಿಂದ ನಿನ್ನ ಕೊಂಡಾಡುವೆನು. ನೋಡಿ ಯಕ್ಷಗಾನ ಕಲೆಗೆ ಎಷ್ಟು ಪ್ರಭಾವ ಉಂಟು ಅಂತ ಹೇಳುದು. ಇಲ್ಲಿಂದ ದೇವರಾತ್ರಿನಿಂದ ಬಂದು ದೀಟಿಕೆಯನ್ನು ಇಟ್ಟು ಕೋಡಂಗಿ ವೇಷಗಳು ಮುದದಿಂದ ನಿನ್ನ ಕೊಂಡಾಡುವೆನು ಅಂತ ಹೇಳುವಾಗ ಈ ಕೂತುಕೊಂಡಿದ್ದ ಪ್ರೇಕ್ಷಕ ವರ್ಗ ನಿಲ್ಲಿಕ್ಕೆ ಶುರು ಮಾಡಿತು. ನಿಂತುಕೊಳ್ಳುವಾಗ ಭಾಗವತರಿಗೆ ಕಾಲು ಕಂಡಿತು. ಎಲ್ಲಾ ಕಾಲುಗಳು ಸಪೂರವಾಗಿ ಉಂಟು. ಆಯ್ತಾ? ಶರೀರಗಳೆಲ್ಲ ಇನ್ನು ಇದೆ. ಮುದದಿಂದ ನಿನ್ನ ಕೊಂಡಾಡುವೆನು ಹೇಳಿ ಸ್ವಲ್ಪ ಜನ ಹೋಯ್ತು, ಹಿಂದಿನಿಂದ ಪ್ರೇಕ್ಷಕ ಹೋಯ್ತು. ಆಮೇಲೆ ಬಾಲಗೋಪಾಲರು ಬಂತು. ಬಾಲಗೋಪಾಲರು ಬಂದು ದೇವರು ಬರುವಾಗ ಸ್ವಲ್ಪ ಜನ ಹೋದ್ರು ಅಲ್ಲಿಂದ. ಭಾಗವತರು ಯಜಮಾನರು ಹೇಳಿ, ಇದು ಏನು ಹೀಗೆ ಜನ ಎಲ್ಲ ಹೋಗ್ತಾ ಉಂಟಲ್ಲ, ಎಂಥ ವಿಷಯ? ಆಗ ಭಾಗವತರು ಹೇಳಿದರು, ನಾನು ಪದ್ಯ ಹೇಳುವುದು ನಿಲ್ಲಿಸುವುದಿಲ್ಲ, ಪದ್ಯ ಹೇಳುದು ನಾನು ನಿಲ್ಲಿಸುವುದಿಲ್ಲ, ಹೋಗ್ಲಿ ಹೀಗೆ ಅಂತ ಹೇಳಿದರು. ಮತ್ತೆ ಹೇಳ್ತೇನೆ ಅಂತ ಹೇಳಿದರು. ಅಷ್ಟಾಗುವಾಗ
ಹೊಗಳಿಕೆ ಶ್ರೀವೇಶ ಆಹೋ ಬಾಲ ಹೇಳುವಾಗ ಮತ್ತು ಜನ ಇಲ್ಲ ಅಲ್ಲಿ, ಮತ್ತೆ ಕೇವಲ ಸೀಮಿತ ಜನ ಉಂಟು. ಚೆಂಡೆ ಬೆಟ್ಟುಗಳು ಆಗುವಾಗ ಎಲ್ಲ ಓಡಿಯೋದು, ಮತ್ತೆ ನೋಡುವಾಗ ಪ್ರೇತ. ಪ್ರೇಕ್ಷಕರಿದ್ದದ್ದು ಯಾವುದು? ಪ್ರೇತ. ಅಂತ ಒಂದು ಕಾಲಘಟ್ಟ ಯಕ್ಷಗಾನ. ನೋಡಿ, ಮೈ ರೋಮ ಇದಾಗ್ತಾ ಉಂಟು. ಪ್ರೇಕ್ಷಕರಿದ್ದದಲ್ಲ, ಪ್ರೇತ. ಹಾಗಾದ್ರೆ ಆ ಪ್ರೇತಗಳನ್ನು ಓಡಿಸಲಿಕ್ಕೆ ಬೇಕಾಗಿ ಅಲ್ಲಿಂದ ಯಕ್ಷಗಾನಕ್ಕೊಂದು ನಿಯಮ ಬಂತು, ಕೇಳಿ ಬಡಿಯುವುದು ಅಂತ. ಕೇಳಿ ಬಡಿಯುವುದು ಅಂತ ಹೇಳಿದ್ರೆ ಎತ್ತರ ಪ್ರದೇಶಕ್ಕೆ ಹೋಗಿ ಚೆಂಡೆ ಬಡಿಯುವುದು. ಅಂದ್ರೆ ಯಕ್ಷಗಾನ ಶುರುವಾದಕ್ಕಿಂತ ಮುಂಚೆ ಯಕ್ಷಗಾನ ಪ್ರಚಾರಕ್ಕೂ ಆಯಿತು. ಆಗಿನ ಕಾಲದಲ್ಲಿ ಮೈಕ ಇಲ್ಲ. ಮತ್ತೊಂದೇನೆಂದ್ರೆ ಭೂತ ಪ್ರೇತಾದಿಗಳ ನಿರ್ಗಮನ ಆಗಬೇಕು ಯಕ್ಷಗಾನ ಅಲ್ಲಿ ಆಡ್ಬೇಕಾದ್ರೆ. ಈ ಚೆಂಡೆ ಮದ್ದಳೆ ಇದರ ಘೋಷಕ್ಕೆ ಭೂತ ಪ್ರೇತಾದಿಗಳು ಓಡಿಯೋಯ್ತು ಅಲ್ಲಿಂದ. ಆಗ ಭಾಗವತರು ಹೇಳಿದ್ರು ಯಜಮಾನ್ರ ಹತ್ರ, ನೋಡಿ ಯಜಮಾನ್ರೆ, ಅದು ಇದ್ದದ್ದು ಪ್ರೇತಗಳು. ಒಬ್ಬ ಎದ್ದು, ಕೆಲವು ಜನ ಎದ್ದು ನಿಂತುಕೊಳ್ಳೋ ಕಾಲು ಸಪೂರ ಉಂಟು, ನಾನು ಆಗಲೇ ಅಂದಾಜು ಮಾಡಿದ್ದೇನೆ. ಹಾಗಾಗಿ ನಾವು ಚೆಂಡೆ ಬಿಟ್ಟನ್ನು ಭಾಗವತಿಗೆ ನಿಲ್ಲಿಸಲಿಲ್ಲ. ಹೋಗುವ ವರ್ಷ ಹೋಗ್ಲಿ. ಆದರೆ ಅವರು ಆ ದಿನ ಮಾತ್ರ ಅಲ್ಲಿ ಆಟ ಮಾಡಿದ್ದಾರೆ, ಯಕ್ಷಗಾನ ಮಾಡಿದ್ದಾರೆ ಆ ಸ್ಥಳದಲ್ಲಿ. ಇದು ಬಲಿಪ ಭಾಗವತರು ನನಗೆ ಬೋಧನೆ ಕೊಟ್ಟ ಒಂದು ವಿಷಯ. ಹಾಗಾದ್ರೆ ಯಕ್ಷಗಾನ ಕೇಳಿ ಬಡಿಯುವುದು ಯಾಕೆ? ಕೇಳಿ ಬಡಿಯುವುದು ಯಾಕೆ? ಹಾಗಾದ್ರೆ ರಂಗಸ್ಥಳದ ಪರಿಸರದಲ್ಲಿ ಭೂತ ಪ್ರೇತಾದಿಗಳ ನಿರ್ಗಮನ ಆಗ್ಬೇಕು, ಆಗಮನ ಆಗ್ಲಿಕ್ಕಿಲ್ಲ. ಇವತ್ತಿಗೂ ನೀವು ಬೇಕಾದ್ರೆ ನೋಡಿ, ನನ್ನ ಈ ಪರಿಸರ ನೋಡಿ, ಈ ಪರಿಸರದಲ್ಲಿ ರಣ ಹೋಗುತ್ತಾ ಇದ್ದ ಸ್ಥಳ. ಈ ಪರಿಸರ ಇಲ್ಲಿಂದ ಅಲ್ಲಿಗೆ ರಣ ಹೋಗ್ತಾ ಇತ್ತು. ರಣ ಅಂತ ಹೇಳುದು ಶಬ್ದ ಭಯಂಕರ. ಸಾಮಾನ್ಯ ನಾನು ಕೂತ ಸಮಯದಲ್ಲಿ ನನಗೆ ಕೇಳಿದೆ, ಇಲ್ಲಿ ಚೆಂಡೆ ಬಿಟ್ಟು ಕೇಳಿದ ಮೇಲೆ ಈಗ ರಣದ ಶಬ್ದವೇ ಇಲ್ಲ, ಇದೇ ಹೋಗಿದೆ ಅಂತ ಶಬ್ದಗಳು ಕೇಳಿಕೊಂಡಿತ್ತು ಇದರ ಮೇಲೆ. ಚೆಂಡೆ ಮದ್ದಳೆ ಆದ ಮೇಲೆ ಇಲ್ಲ, ದೇವರ ಪ್ರತಿಷ್ಠಾದಲ್ಲಿಗೆ ಹೋಗಿದೆ, ಈಗ ಇಲ್ಲೂ ಇಲ್ಲ. ಹಾಗಾದ್ರಿಂದ ಯಕ್ಷಗಾನ ಕಲೆ ಪವಿತ್ರ. ಯಕ್ಷಗಾನ ಕಲೆ ಚೆಂಡೆಯ ನಾದವನ್ನು ಕೇಳಿದರೆ ಭೂತ ಪ್ರೇತಾದಿಗಳು, ಆಮೇಲೆ ದೃಷ್ಟಿಗಳು, ಇದೆಲ್ಲ ದೂರ ಆಗ್ತದೆ. ಭವರೋಗ ಯಾವುದು ಎಲ್ಲವೂ ಕೂಡ ನಾಶ ಆಗ್ತದೆ.